ಹಾಯ್ ನಮಸ್ತೆ ವೀಕ್ಷಕರೇ, ನೆಹರು ಪರದೆ ಸರಿಯಿತು ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಅಂದ ಹಾಗೆ ಕಳೆದ ಕೆಲವು ದಿನಗಳಿಂದ ಸುದ್ದಿ ಮಾಡ್ತಾ ಇರುವಂಥ ಒಂದು ಪ್ರಮುಖ ಸಂಗತಿ ಯಾವುದು ಕೇಳಿದರೆ, ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ 20 ವರ್ಷಗಳಿಗಿಂತಲೂ ಅಧಿಕ ಕಾಲದವರೆಗೆ ಅಂದಿನ ಪ್ರಧಾನಿಗಳಾಗಿದ್ದ ನೆಹರು ಅವರು ಗೂಢಚರ್ಯರನ್ನು ಬಿಟ್ಟಿದ್ರು. ಅವರ ಏನು ಕುಟುಂಬಸ್ಥರ ಮೇಲೆ ಹದ್ದಿನ ಗಣ್ಣುಗಳನ್ನು ಇಡಲಾಗಿತ್ತು. ಅವರ ಪ್ರತಿಯೊಂದು ಚಲನವಲನಗಳನ್ನು ಕೂಡ ಸರ್ಕಾರ ದಾಖಲು ಮಾಡ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆಹರು ಅವರ ನಿಗೂಢ ಕಣ್ಮರೆಯ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಅವರ ನಿಗೂಢ ಕಣ್ಮರೆಯ ಬಗ್ಗೆ ಇವತ್ತು ಕೂಡ ಬಹಳಷ್ಟು ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿರುವಂಥದ್ದು. ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಹಲವಾರು ವಿಶೇಷ ಅತಿಥಿಗಳನ್ನು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೇವೆ. ಮೊದಲನೇದಾಗಿ ನಮ್ಮೊಂದಿಗೆ ದಿಲೀಪ್ ಅಡಿಗ ಅವರು ಮಂಗಳೂರು ಸ್ಟುಡಿಯೋದಿಂದ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಯುವ ಚಿಂತಕರಾದ ದಿಲೀಪ್ ಅಡಿಗ ಅವರು ನಮ್ಮೊಂದಿಗಿದ್ದಾರೆ. ಅಡಿಗ ಅವರು ನಮಸ್ತೆ. ನಮಸ್ಕಾರ. ಅದೇ ರೀತಿಯಾಗಿ ನಮ್ಮೊಂದಿಗೆ ಬಿಜೆಪಿ ಜಿಲ್ಲಾ ವಕ್ತಾರರಾದಂಥ ಮಟ್ಟಾರ್ ರತ್ನಾಕರ್ ಹೆಗಡೆ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಕಾಂಗ್ರೆಸ್ನ ಯುವ ನೇತಾರ ನಮ್ಮ ದೀಪಕ್ ನಾವುಂದ ಅವರು IT ಸೆಲ್ನ ರಾಜ್ಯ ಜನರಲ್ ಸೆಕ್ರೆಟರಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ದೀಪಕ್ ನಾವುಂದ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ದೀಪಕ್ ಅವರಲ್ಲಿ ನಾನು ಮೊದಲನೇ ಪ್ರಶ್ನೆ ಕೇಳಬೇಕು. ಹಲವಾರು ದಿನಗಳಿಂದ ವಿವಾದ ನಡೀತಾ ಇದೆ. ನೆಹರು ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮಧ್ಯದಲ್ಲಿ ಒಂದಷ್ಟು ರಾಜಕೀಯ ತಿಕ್ಕಾಟಗಳು ನಡೀತಾ ಇತ್ತು. ಇದೆಲ್ಲರಿಗೂ ಗೊತ್ತಿದ್ದ ವಿಚಾರ. ಆದರೆ ದೇಶದ ಭದ್ರತಾ ವ್ಯವಸ್ಥೆಯ ಮೇಲೆ ಅಥವಾ ದೇಶದ ಗೂಢಚರ್ಯ ವ್ಯವಸ್ಥೆಯ ಮೇಲೆ ನಾವು ಏನು ನಂಬಿಕೆಯನ್ನು ಇಟ್ಟಿದ್ವಿ, ಆ ನಂಬಿಕೆಯನ್ನು ಇವತ್ತು ಕಳೆದುಕೊಳ್ಳುವ ಮಟ್ಟಕ್ಕೆ ನಾವು ಬಂದಿದ್ದೇವೆ. ರಾಜಕೀಯ ಕಾರಣಗಳಿಗೆ ಬೇಕಾಗಿ ಗುಪ್ತಚರ ವ್ಯವಸ್ಥೆಯನ್ನು ಬಳಸಿಕೊಳ್ಳೋದು ಸರಿ ಅಂತ ತಮಗೆ ಅನಿಸ್ತಾ ಇದೆಯಾ? ನೀವೇನು ನೆಹರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ನಡುವೆ ರಾಜಕೀಯ ತಿಕ್ಕಾಟ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ನೆಹರು ಅವರು ರಾಜಕಾರಣಿ ಆಗಿದ್ದೆ 1947 ಪ್ರಧಾನಿ ಆದ ನಂತರ. ಅಲ್ಲಿ ತನಕ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ರು ನೆಹರು ಅವರು. ಇದು ಮತ್ತೆ ಹೇಳೋದಾದ್ರೆ ನೆಹರು ಅವರ ಪರದೆ ಸರಿಯಿತು ಅಂತ ಹೇಳ್ತಕ್ಕಂಥ ಪ್ರೋಗ್ರಾಮ್ ಅಲ್ಲಿ ಇದು ನೆಹರು ಅವರ ಸರ್ಕಾರವಲ್ಲ, ಭಾರತ ಸರ್ಕಾರ. ನೆಹರು ಆ ಭಾರತ ಸರ್ಕಾರದ ನಾಯಕರಾಗಿದ್ರೆ ವಿನಃ ಈಗ ನೀವೇನು 20 ವರ್ಷ ದೇಶದಲ್ಲಿ ಗೂಢಚಾರ್ಯ ಮಾಡಿದ್ರು ನೆಹರು ಅವರ ಕುಟುಂಬದ ಮೇಲೆ ಹೇಳಿದ್ರು. 20 ವರ್ಷ ನೆಹರು ದೇಶದ ಪ್ರಧಾನಿಯಾಗಿರ್ಲಿಲ್ಲ. 21 ವರ್ಷ ನೆಹರು ಅವರು 16 ವರ್ಷ ಅವರು ತೀರಿಕೊಂಡ 4 ವರ್ಷದ ನಂತರ ಕೂಡ ಗುಪ್ತಚರ ವ್ಯವಸ್ಥೆ ಅವರ ಮೇಲೆ ಮತ್ತೆ ನೆಹರು ಅವರು ನೇತಾಜಿ ಅವರ ಕುಟುಂಬದ ನೆಹರು ಅವರು ಪ್ರಾರಂಭಿಸಿದಂತ 20 ವರ್ಷಗಳ ನೆಹರು ಅವರು ಕೊಟ್ಟಂತ ಆರ್ಡರ್ ಏನಿತ್ತು, ಅಪ್ಪಣೆ ಏನಿತ್ತು, ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಮತ್ತು ಯಾಕೆ ಕಂಟಿನ್ಯೂ ಮಾಡಲಿಲ್ಲ? 20 ವರ್ಷಕ್ಕೆ ಯಾಕೆ ಸ್ಟಾಪ್ ಮಾಡಿದ್ರು? ಈ ವಿಚಾರಗಳು ತುಂಬಾ ಆಗ್ತಾ ಇರ್ತದೆ. ಇಲ್ಲಿ ನೋಡಿ, ನಾನು ಈಗ ಇವತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸಿದ್ರೆ ನನ್ನ ಮೇಲೆ ಕೂಡ ಕೇಂದ್ರ ಸರ್ಕಾರ ಗೂಢಚರ್ಯೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಗೂಢಚರ್ಯೆ ಮಾಡುವುದಂದ್ರೆ ಕೂಡ ಏನು ತಪ್ಪಾಗಿ ಹೋಗುವುದಿಲ್ಲ. ದೇಶಕ್ಕೆ ಬೆಂಕಿ ಬೀಳುವ ಹಾಗೆ ಹೇಳಿದ್ರೆ ನರೇಂದ್ರ ಮೋದಿ ಅವರು ಒಂದು ಹೆಣ್ಣಿನ ಮೇಲೆ ಗೂಢಚರ್ಯವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಬೆಂಕಿ ಹಬ್ಬಿತು. ಅದು ಒಂದು ವೈಯಕ್ತಿಕ ಘಟನೆ ಸ್ವಾಮಿ. ವೈಯಕ್ತಿಕ ಒಂದು ಹುಡುಗಿ ಯಾವುದೋ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ವರದಿಯನ್ನ ಇಡೀ ದೇಶ ಕೇಳ್ತಾ ಇತ್ತು. ಇದು ಯಾವುದೋ ಒಂದು ಹುಡುಗಿಯ ಮೇಲೆ ಒಂದು ಅವರ ಪರ್ಸನಲ್ ಮ್ಯಾಟ್ರಿಗೋಸ್ಕರ ಗೂಢಚರ್ಯವನ್ನ ಮಾಡುವುದು ನಾವು ವಿರೋಧಿಸಿದ್ದೇವೆ. ಸುಭಾಷ್ ಚಂದ್ರ ಬೋಸ್ ಅವರ ಹೇಗಾಯ್ತು, ಮರಣ ಆಯ್ತಾ ಏನು ಅಂತಕ್ಕಂಥ ವಿಚಾರವನ್ನ ಇಡೀ ದೇಶ ಅಪೇಕ್ಷಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ ನೆಹರು ಅವರು ಶಹನವಾಜ್ ನೇತೃತ್ವದಲ್ಲಿ ಒಂದು ಕಮಿಷನ್ ಕೂಡ ರಚನೆ ಮಾಡಿದ್ರು 1950ರಲ್ಲಿ. ಸುಭಾಷ್ ಚಂದ್ರ ಬೋಸ್ ಅಣ್ಣ ಕೂಡ ಆ ಕಮಿಟಿಯಲ್ಲಿ ಇದ್ದಿದ್ರು. ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ. ಹೌದು, ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಸತೀಶ್ ಚಂದ್ರ ಬೋಸ್ ಅವರು ಆ ಕಮಿಟಿಯಲ್ಲಿ ಇದ್ರು. ಅವರೇ ಸ್ವತಃ ಏನು ಶಹನವಾಜ್ ಹುಸೇನ್ ಆಯೋಗದ ವರದಿಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಇಲ್ಲಿ ನೋಡಿ, ಶಹನವಾಜ್ ಹುಸೇನ್ ಅವರು ಹೇಳಿದ್ದಾರೆ ಇದರಲ್ಲಿ ಯಾವುದೇ ಹುರುಳಿಲ್ಲ, ಇದು ಕೇವಲ ನೆಹರು ಅವರ ಮೂಗಿನ ನೇರಕ್ಕೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಶಹನವಾಜ್ ಏನು ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಆಗಿದ್ರು ಅವರು. ಅದ ನಂತರ ಇಂದಿರಾ ಗಾಂಧಿ ಅವರು ರಚನೆ ಮಾಡಿದಂತ ಕೋಸ್ಟ್ಲೆ ಅವರು ಕೂಡ ಸುಪ್ರೀಂ ಕೋರ್ಟ್ ನ ಚೀಫ್ ರಿಟೈರ್ಡ್ ಜಸ್ಟಿಸ್ ಆಗಿದ್ರು. ಅವರೆಲ್ಲರ ನಿರ್ಣಯವನ್ನು, ಅವರೆಲ್ಲ ಕಮಿಷನ್ ವರದಿಯನ್ನ ಕೂಡ ಆವತ್ತಿನ ಸರ್ಕಾರ ಆ ಸಂದರ್ಭದಲ್ಲಿ 2003ರಲ್ಲಿ ವಾಜಪೇಯಿ ಅವರು ಕೂಡ ನಿಮ್ಮ MK ಮುಖರ್ಜಿ ಅವರ ನೇತೃತ್ವದ ಕಮಿಷನ್ ಆಯೋಗದ ವರದಿಯನ್ನು ಕೂಡ ತಿರಸ್ಕಾರ ಮಾಡಿದ್ರು ವಾಜಪೇಯಿ ಕೂಡ. ಈಗ ಜೆಡಿ ಕೋಸ್ಲಾ ಆಯೋಗ ವರದಿ ಇರಬಹುದು, ಶಹನವಾಜ್ ಆಯೋಗದ ವರದಿ ಇರಬಹುದು, ಅಥವಾ ಮನೋಜ್ ಕುಮಾರ್ ಮುಖರ್ಜಿ ಅವರು ಮಾಡಿದಂತ ಆಯೋಗದ ವರದಿ ಇರಬಹುದು. ಈ ಎಲ್ಲಾ ಆಯೋಗದ ವರದಿಗಳು ಕೂಡ ಒಂದೇ ಕ್ವಶನ್ ಶ್ರೀಕಾಂತ್, ಯಾಕೆ 2003ರಲ್ಲಿ ವಾಜಪೇಯಿ ಅವರು ಮಧ್ಯಂತರ ವರದಿಯನ್ನ ತಿರಸ್ಕಾರ ಮಾಡಿದ್ರು? ವಾಜಪೇಯಿ ಅವರು ಇಡೀ ದೇಶಕ್ಕೆ
ತೋರಿಸಬಹುದಿತ್ತಲ್ಲ ಆ ವರದಿಯಲ್ಲಿ ಹೀಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ತಾವು ನೆಹರು ಮಾಡಿದಂತ ಗೂಢಚರ್ಯವನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದೀರಿ? ಗೂಢಚರ್ಯ ಅಲ್ಲ, ಇಲ್ಲಿ ನೋಡಿ, ಅದನ್ನ ನೀವು ಗೂಢಚರ್ಯ ಅಂತ ಹೇಳ್ತಕ್ಕಂಥ ವರ್ಡೇ ತಪ್ಪಲ್ಲಿ. ನೀವು ಅವ್ರು ಇವ್ರ ಮೇಲೆ ಮಾಡಿದ್ದು, ಯಾರ ಮೇಲೆ, ನೇತಾಜಿಯವರ ಕುಟುಂಬದ ಮೇಲೆ ಮಾಡಿದ್ದು. ನೇತಾಜಿಯವರ ಸಾವು ಹೇಗಾಯ್ತು ಅಂತಕ್ಕಂಥ ವಿಚಾರ, ನೇತಾಜಿಯವರು ಜೈಲಿನಿಂದ ತಪ್ಪಿಸಿಕೊಂಡಿದ್ರು, ನೇತಾಜಿಯವರ ನಿಗೂಢ ಕಣ್ಮರೆಯಾಗಿದ್ರು. ಅವರ ಸಾವಿನ ಬಗ್ಗೆ ಅವರ ಇರುವಿಕೆಯ ಬಗ್ಗೆ ಇಡೀ ದೇಶದ ಜನ ಬಯಸ್ತಾ ಇದ್ರು. ಅದನ್ನ ಇವರು ಏನು ಇನ್ವೆಸ್ಟಿಗೇಷನ್ ಬ್ಯೂರೋದ ಮೂಲಕ ತನಿಖೆಯನ್ನ ಮಾಡಿಸ್ಲಿಕ್ಕೆ ಕೊಟ್ಟಿದ್ದು, ಅದಕ್ಕೆ ಗೂಢಚರ್ಯದ ಬಣ್ಣ ಕಟ್ಟಿದ್ರು. ಓಕೆ, ಒಪ್ಕೊಳ್ತೇನೆ. ಒಂದು ವಿಷಯ, 2005ರಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ಇಂದಿರಾ ಗಾಂಧಿ ಅವರು ಮೇನಕಾ ಗಾಂಧಿ ಕುಟುಂಬದ ಮೇಲೆ ಕೂಡ ಗುಪ್ತಚರನ್ನ ಬಿಟ್ಟಿದ್ರು. ಇಲ್ಲಿ ನೋಡಿ, ಅವರು 2005ರಲ್ಲಿ ಎಲ್ಲ ಏನ ಲೇಖನ ಬರೆದಿದ್ರು ಅಂತಕ್ಕಂಥ ವಿಚಾರ. ಕಾಂಗ್ರೆಸ್ ಇವತ್ತು ನೆಹರು ಅವರ ಕಾಲದಲ್ಲಿ ಯಾವ್ದು ಗುಪ್ತಚರ ಇಲ್ಲ, ಏನು ಮಾಡಿದ್ರು, ಗೂಢಚರ್ಯ ಮಾಡಿದ್ರು, ಇವತ್ತು ಯಾವ ಕಾಂಗ್ರೆಸ್ಸಿಗರು ಇಲ್ಲ. ನೆಹರು ಅವರ ಕಾಲದಲ್ಲಿ ಇರ್ತಕ್ಕಂಥ ಯಾವ ಕಾಂಗ್ರೆಸ್ಸಿಗರು ಇವತ್ತು ಜೀವಂತವಾಗಿ ರಾಜಕೀಯದಲ್ಲಿ ಇರಲ್ಲ. ಇಲ್ಲಿ ನೋಡಿ, ಒಪ್ಕೊಳ್ತಾರ ಬಿಜೆಪಿ ಅವರು. ಇಲ್ಲಿ ನೋಡಿ, ಈ ಇನ್ವೆಸ್ಟಿಗೇಷನ್ ಬ್ಯೂರೋ ರಿಪೋರ್ಟ್ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದಿಂದ ಹಿಡಿದು ಇಲ್ಲಿಯ ತನಕ ಇನ್ವೆಸ್ಟಿಗೇಷನ್ ರಿಪೋರ್ಟ್ ವರದಿ ನೇರ ಗೃಹ ಸಚಿವರಿಗೆ ಹೋಗ್ತದೆ. ನಮ್ಮ ದೇಶದ ಮೊಟ್ಟ ಮೊದಲ ಗೃಹ ಸಚಿವರು ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಗಿದ್ರು. ಬಿಜೆಪಿ ಅವರು ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಪ್ರತಿಮೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ, ಬಿಜೆಪಿ ಅವರು ಒಪ್ಕೊಳ್ತಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಈ ಗೂಢಚರ್ಯದಲ್ಲಿ ಭಾಗವಹಿಸಿದ್ರಂತ? ಒಂದು ನಿಮಿಷ ಶ್ರೀಕಾಂತ್, ಎಷ್ಟು ಜನ ದೇಶ ಆ 20 ವರ್ಷದಲ್ಲಿ 6 ಜನ ಘಟಾನುಘಟಿ ಗೃಹ ಸಚಿವರನ್ನು ನೋಡಿದೆ. ಒಂದು ಇವರು ಯಾರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಬಹುದು, ರಾಜಗೋಪಾಲ್ ಆಚಾರ್ಯ ಅವರು ಇರಬಹುದು, ದೇಸಾಯಿ ಅವರು ಇರಲಿಲ್ಲ, ಗುಜರ್ಲಾಲ್ ನಂದಾ ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರಬಹುದು, JP ಪಂತ್ ಇರಬಹುದು, JD ಕುಶ್ವಾ ಇರಬಹುದು. ಇಂಥ ಮಹಾನ್ ನಾಯಕರೆಲ್ಲ ಆವತ್ತಿನ ಗೃಹ ಸಚಿವರಾಗಿದ್ರು. ಈ ಬಿಜೆಪಿ ಅವರು ಒಪ್ಕೊಳ್ತಾರ ಅಂತ ಗೃಹ ಸಚಿವರು ಕೂಡ ಅಂತ ಇದರಲ್ಲಿ ಭಾಗವಹಿಸಿದ್ದಾರೆ? ಬಿಜೆಪಿ ಅವರು ಒಪ್ಕೊಳ್ತಾರ? ಗೃಹ ಇಲಾಖೆ ಇರುವಂತದ್ದು ಅಥವಾ ಗೃಹ ಸಚಿವರ ಏನು ಅಧಿಕಾರದಲ್ಲಿ, ಗೃಹ ಸಚಿವರ ಅಧಿಕಾರ ಅಥವಾ ಕಣ್ಣು ತಪ್ಪಿಸಿ ಯಾವುದೇ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ತಾವು ಒಪ್ಕೊಳ್ತೀರಾ ಸರ್ದಾರ್ ಪಟೇಲ್ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಅಂತ ತಾವು ಒಪ್ಕೊಳ್ತೀರಾ? ನೋಡಿ, ಪ್ರಥಮದಿಂದಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಸೈದ್ಧಾಂತಿಕವಾಗಿ ನೆಹರು ಅವರು ಅವರನ್ನು ಒಪ್ತಿರಲಿಲ್ಲ. ಅವರು ಮುಳ್ಳಿನಿಂದಲೇ ತೆಗಿಬೇಕೆಂಬ ಹೋರಾಟ ಮಾಡಿ INS ಅಂತ ಸೈನ್ಯವನ್ನು ಕಟ್ಟಿಕೊಂಡು ಹೋರಾಟ ಮಾಡಿದವರು ಸುಭಾಷ್ ಚಂದ್ರ ಬೋಸ್ರವರು. ಆದರೆ ಇವತ್ತು ಶಾಕಿಂಗ್ ನ್ಯೂಸ್ಗಳು ನಮ್ಗೆ ಬರ್ತಾ ಇರೋದು, ಕಳೆದ 20 ವರ್ಷಗಳಿಂದ ಭಗತ್ ಸಿಂಗ್ ಮೇಲೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಲೆ ನೆಹರು ಅವರು ಗೂಢಚರ್ಯೆಯನ್ನು ನಡೆಸಿದ್ದಾರೆ ಎಂಬುದನ್ನು. ಒಂದು ಹೇಳ್ತೇನೆ, ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಗೃಹ ಇಲಾಖೆಗೆ ಗೊತ್ತಿದ್ದು ಅದು ಆಗ್ತದೆ ಅಂತ ಹೇಳಿ ತಾವು ಕೇಳ್ತಾ ಇದ್ದೀರಿ. ಆದರೆ ಅದರ ಟೀಮ್ ಲೀಡರ್ ಪ್ರಧಾನಮಂತ್ರಿಯವರು ಎಲ್ಲವನ್ನು 100ಕ್ಕೆ 100 ಅದು ಗೃಹ ಸಚಿವರ ಗಮನಕ್ಕೆ ಬಂದು ಆಗ್ತದೆ ಎಂಬುದನ್ನು ನಾವು ಹೇಳಬೇಕಂತಿಲ್ಲ. ಕೆಲವನ್ನ ಪ್ರಧಾನಮಂತ್ರಿ ಆದವ ಅದನ್ನು ಟಾಪ್ ಸೀಕ್ರೆಟ್ ಆಗಿ ಅದು ಇಟ್ಟುಕೊಳ್ಬೋದು. ಅಥವಾ ಈಗ IB ನಮ್ಮದೆಲ್ಲ ವರದಿಗಳನ್ನು ಎಟ್ ಎ ಟೈಮ್ ಗೃಹ ಸಚಿವರಿಗೆ ಕೊಡ್ತಾರೆ, ಪ್ರೈಮ್ ಮಿನಿಸ್ಟ್ರಿಗೆ ಕೊಡ್ತಾರೆ. ಅಗತ್ಯ ಇರುವಂಥ ವರದಿಗಳನ್ನು ಗೃಹ ಸಚಿವರಿಂದಲೂ ಮುಚ್ಚಿಡುವಂಥ ವ್ಯವಸ್ಥೆಗಳು ಈಗ ಇಲ್ಲದಿದ್ದರೂ ಕೂಡ ಆಗ ಇರ್ಬೋದು. ಆ ಕಾರಣಕ್ಕಾಗಿ ನೆಹರು ಅವರ ಈ ಗೂಢಚರ್ಯೆ ಎಂಬುದು ವಲ್ಲಭಾಯ್ ಪಟೇಲ್ ಅವರ ಗಮನಕ್ಕೆ ಬಾರದಿರ್ಬೋದು, ಅಥವಾ ಆ ನಂತರದ ಗೃಹ ಸಚಿವರ ಗಮನಕ್ಕೆ ಬಾರದೆ ಇದನ್ನು ನಡೆಸಿರ್ಬೋದು ಎಂಬುದು ನನ್ನ ಒಂದು ಅನಿಸಿಕೆ. ನಾನು ದಿಲೀಪ್ ಅವರಲ್ಲಿ ಕೇಳಬೇಕು. ದಿಲೀಪ್ ಅಡಿಗ ಅವರೇ, ಬಹಳ ಪ್ರಮುಖವಾಗಿ ನಾವಿಲ್ಲಿ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಮಧ್ಯೆ ಇದ್ದಂಥ ಸಂಬಂಧ, ಒಟ್ಟು ಈ ವಿವಾದ ಎದ್ದಿರುವಂಥದ್ದು ಇವರಿಬ್ಬರ ಮಧ್ಯೆ ಸೈದ್ಧಾಂತಿಕವಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಮತ್ತು ಬಹಳ ಪ್ರಮುಖವಾಗಿ ನೆಹರು ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ರಾಜಕೀಯಕ್ಕೆ ಮರಳುತ್ತಾರೆ, ಮತ್ತೆ ಭಾರತದಲ್ಲಿ ಅವರು ಕಾಣಿಸಿಕೊಳ್ತಾರೆ ಅನ್ನುವಂಥ ಭೀತಿ ಇತ್ತು ಅನ್ನುವಂಥದ್ದು ಎಲ್ಲ ಕಡೆಗಳಲ್ಲಿ ಕೂಡ ಕೇಳಿ ಬರ್ತಾ ಇರುವಂಥ ಒಂದು ಅಭಿಪ್ರಾಯ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಮೊದಲನೇದಾಗಿ ದೀಪಕ್ ನಾವುಂದ್ ಅವರು ಹೇಳಿದಂತಹ ಅವರು ನೆಹರು ಅವರು ಸ್ವಾತಂತ್ರ್ಯದ ಸಮಯದಲ್ಲಿ ರಾಜಕೀಯಕ್ಕೆ ಬಂದ್ರು ಅನ್ನೋ ಹೇಳಿಕೆ ಖಂಡಿತ ಸುಳ್ಳು, ತಪ್ಪು. ಈ ರೀತಿ ಅವರು ಸುಳ್ಳು ಹೇಳಿಕೆಗಳನ್ನು ನೀಡಬಾರ್ದು. ನೆಹರು ಅವರು 1920ರ ದಶಕದಿಂದ ರಾಜಕೀಯದಲ್ಲಿದ್ದಾರೆ. ರಾಜಕೀಯದಲ್ಲಿದ್ದು 47ರಲ್ಲಿ ಪ್ರಥಮ ಪ್ರಧಾನಿ ಆದ್ರು. ಆಮೇಲೆ ಗೂಢಚರ್ಯೆ ನಡೆಸೇ ಇಲ್ಲ ಅನ್ನುವಂಥದ್ದು ಸುಳ್ಳು. ಗೂಢಚರ್ಯೆ ನಡೆದಿದೆ. ಅದು MI5 ಅಂದ್ರೆ ಬ್ರಿಟಿಷಿನ ಗೂಢಚರ್ಯೆ ಸಂಸ್ಥೆ ಮತ್ತು ಭಾರತ ಸರ್ಕಾರದ IB ಅಂದ್ರೆ ಜೊತೆಯಾಗಿ ಆ ಗೂಢಚರ್ಯೆಯನ್ನು ನಡೆಸಿದಾವೆ. ಅದು ಡಿಕ್ಲಾಸಿಫೈಡ್ ಆಗಿರುವಂತಹ ಫೈಲ್ಸ್ ಗಳಿಂದ ಅದು ಸ್ಪಷ್ಟವಾಗಿದೆ. ಅದ್ರ ಬಗ್ಗೆ ಯಾವುದೇ ಚರ್ಚೆ ನಡಿಬಾರದು. ಯಾಕೆಂದ್ರೆ ಗೂಢಚರ್ಯೆ ನಡೆಸಿರೋದು ಸತ್ಯ. ಹಾಗೂ ಆ ಗೂಢಚರ್ಯೆಯನ್ನ ನೆಹರು ಅವರೇ ನಡೆಸಿದ್ರು
ಆಗಿನ ಕಾಲದ ಪ್ರಧಾನಿಯವರು ನೆಹರು ಅವರೇ ಆಗಿದ್ರು ಅನ್ನೋದು ಅಷ್ಟೇ ಸತ್ಯ ಇದೆ. ಹಾಗಾಗಿ ಇಲ್ಲಿ ಚರ್ಚೆ ನಡಿಬೇಕಾಗಿದ್ದು ನೆಹರು ಅವರು ಯಾಕೆ ಗೂಢಚರ್ಯೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಹೊರತು ಗೂಢಚರ್ಯೆ ನಡೆದಿತ್ತೇ ಅಲ್ವೇ ಅನ್ನೋದು ಚರ್ಚೆ ಅಲ್ವೇ ಅಲ್ಲ. ಇದು ಒಂದನೇದು. ಎರಡನೇದಾಗಿ ನೆಹರು ಅವರ ರಾಜಕೀಯ ಜೀವನವನ್ನ ನಾವು ನೋಡಿದ್ರೆ, ಅದನ್ನ ಸ್ಟಡಿ ಮಾಡಿದ್ರೆ, ಅವರು ಮಾಡಿರುವಂತಹ ಕೆಲಸಗಳ ಮುಂದೆ, ಅವರು ಮಾಡಿರುವಂತಹ ಒಂದು ತಪ್ಪುಗಳ ಮುಂದೆ ಇದೆಲ್ಲ ತುಂಬಾ ಸಣ್ಣ ತಪ್ಪು, ಕ್ಷುಲ್ಲಕ ಅಂತ ಅನ್ಸ್ಬಿಡುತ್ತೆ. ಅವರ ಅಂದು ಕೈಗೊಂಡ ತಪ್ಪು ನಿರ್ಧಾರಗಳಿಂದ ಇವತ್ತಿಗೂ ಭಾರತ ಹೇಗೆ ಆ ತಪ್ಪು ನಿರ್ಧಾರಗಳಿಂದ ಹೇಗೆ ಇವತ್ತಿಗೂ ಅನುಭವಿಸ್ತಾ ಇದೆ, ಆ ತಪ್ಪು ನಿರ್ಧಾರಗಳಿಂದ ಅದರ ಪ್ರತಿಫಲನ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಇಲ್ಲಿ ಚರ್ಚೆ ನಡಿಬೇಕಾಗಿರೋದು ಅದು. ಜೊತೆಗೆ ಅಂತಹ ದೊಡ್ಡ ವ್ಯಕ್ತಿ ಮೇಲೆ ಅವರು ಗೂಢಚರ್ಯೆ ನಡೆಸಿದ್ರು. ಆ ದೊಡ್ಡ ವ್ಯಕ್ತಿ ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ಕೊಟ್ಟ ಕೊಡುಗೆ ಏನು, ಸ್ವಾತಂತ್ರ್ಯ ಕೊಟ್ಟಂತಹ ಮಹಾನ್ ವ್ಯಕ್ತಿಯ ಮೇಲೆ ಗೂಢಚರ್ಯೆ ನಡೆಸಿದ್ರು, ಯಾಕೆ ನಡೆಸಿದ್ರು ಅನ್ನೋದ್ರ ಮೇಲೆ ಚರ್ಚೆ ಆಗಬೇಕೆ ಹೊರತು ಅವ್ರು ಗೂಢಚರ್ಯೆ ನಡೆಸಿದ್ರೆ ಅಲ್ವೇ ಅನ್ನೋದು ಖಂಡಿತ ಚರ್ಚೆನೇ ಅಲ್ಲ. ಅವ್ರು ಗೂಢಚರ್ಯೆ ನಡೆಸಿದ್ರು. ಎಸ್, ದೀಪಕ್ ನಾವಂದ್ ಅವರು ಹೇಳ್ತಾ ಇದೆ ಚರ್ಚೆ ಅದು ಸ್ಪಷ್ಟ. ಯಾಕಂದ್ರೆ ಗೂಢಚರ್ಯೆ ನಡೆದಿರುವಂತದ್ದು ಸ್ಪಷ್ಟ, ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಒಟ್ಟು ಈ ಗೂಢಚರ್ಯವನ್ನು ನಡೆಸುವಂತ ತಾವು ಹೇಳ್ತಾ ಇದ್ದೀರಿ, ಇದು ದೇಶದ ಹಿತದೃಷ್ಟಿಯಿಂದ ಅಥವಾ ಅವರು ಏನು ತನಿಖೆಗಳಾಗ್ತಾ ಇದ್ವು ಅದರ ಹಿತದೃಷ್ಟಿಯಿಂದ ಮಾಡಿರಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಗೂಢಚರ್ಯ ನಾನು ಮೊದಲನೇ ಹೇಳಿದೆ ಅವರಿಗೆ. ಅವರ ಇನ್ನೊಂದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ಕೊಳ್ತೇನೆ. ಭಾರತದಲ್ಲಿ ರಾಜಕೀಯ ಅಂತ ಹೇಳುವುದು ಸ್ಟಾರ್ಟ್ ಆಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜಕೀಯ ಇರಲಿಲ್ಲ. ಎಲ್ಲರೂ ಒಟ್ಟಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಯಾಕೆ ರಾಜಕೀಯ ಇರಲಿಲ್ಲ? ಸುಭಾಷ್ ಚಂದ್ರ ಬೋಸ್ ಅವರ ವಿರುದ್ಧ ಸಿದ್ದರಾಮಯ್ಯನವರನ್ನ ಇಳಿಸಿರುವಂತದ್ದು ಯಾರು? ಹಾಗೆ ಮಾತಾಡ್ತಾ ಹೋಗುದಾದ್ರೆ ಸುಭಾಷ್ ಚಂದ್ರ ವಿರುದ್ಧ ಸಾವರ್ಕರ್ ಕೂಡ ಬ್ರಿಟಿಷ್ ಸೇನೆಗೆ ಹಿಂದೂ ಯುವಕರನ್ನ ಹೇಳಿಲ್ಲ, ಭಾರತೀಯ ಯುವಕರನ್ನ ಬ್ರಿಟಿಷ್ ಸೇನೆಗೆ ಸೇರಿಸುವ ಕೆಲಸವನ್ನ ಮಾಡಿದ್ರು. ಯಾರ ವಿರುದ್ಧ ಮಾಡಿದ್ರು? ಸಾವರ್ಕರ್. ಇಲ್ಲಿ ನೋಡಿ, ನೇತಾಜಿ ಅವರು ಒಂದ್ ನಿಮಿಷ ಶ್ರೀಕಾಂತ್, ನೇತಾಜಿ ಅವರು ಲೆಫ್ಟಿಸ್ಟ್ ಸಿದ್ಧಾಂತದವರಾಗಿದ್ರು. ನೇತಾಜಿ ಅವರು ಮುಂಚೆಯಿಂದ ಕೂಡ ಲೆಫ್ಟಿಸ್ಟ್ ಸಿದ್ಧಾಂತದವರಾಗಿದ್ರು. ಸಾವರ್ಕರ್ ಅವರು ರೈಟಿಸ್ಟ್ ಸಿದ್ಧಾಂತದವರಾಗಿದ್ರು. ಅದಕ್ಕೋಸ್ಕರ ಸಾವರ್ಕರ್ ಅವ್ರಿಗೆ ಕೂಡ ಆಗ್ತಾ ಇರಲಿಲ್ಲ. ಅದೆಲ್ಲ ರಾಜಕೀಯ ನಡೆದಿ ಅವರೆಲ್ಲರ ಗುರಿ ಒಂದೇ ಆಗಿತ್ತು, ದೇಶಕ್ಕೆ ಸ್ವಾತಂತ್ರ್ಯಗೊಳಿಸೋದು. ಇಲ್ಲಿ ನೋಡಿ, ಸುಳ್ಳು ಹೇಳುವುದು. ಇಲ್ಲಿ ನೋಡಿ, ಸಂಘ ಪರಿವಾರದವರೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅನ್ನೋದು ಬಿಟ್ರೆ, ಸಂಘ ಪರಿವಾರದವರೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೆಲ್ಲರೂ ಕೂಡ ಸಿದ್ಧಾಂತ ಬೇರೆ ಇದ್ದಿರಬಹುದು, ಉದ್ದೇಶ ಒಂದೇ ಆಗಿತ್ತು. ಎಲ್ಲರಿಗೂ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಡ್ಲೇಬೇಕೆನ್ನುವ ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡಿದ್ರು. ಅವರೊಬ್ಬರು ಹೊರತುಪಡಿಸಿ ಮತ್ತೆ ಎಲ್ಲ ಸಂಘಟನೆಗಳು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅಂತಕ್ಕಂಥ ವಿಚಾರ. ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ. ಇಲ್ಲಿ ನೋಡಿ, ಅದನ್ನೆಲ್ಲ ಹೇಳ್ಬೇಡಿ. ಈಗ ನಾವು ಚರ್ಚೆ ನೇರವಾದಂತ ಚರ್ಚೆ ಇಲ್ಲಿ ನೇತಾಜಿ ಅವರ ಮೇಲೆ ನಡೆದಿರುವಂತ ಒಂದು ಗುಪ್ತಚರ ಏನು ಕಾರ್ಯಾಚರಣೆ. ಇಲ್ಲಿ ನೋಡಿ, ಈ ಭಾಗ ಕರಾವಳಿ ಭಾಗದಲ್ಲಿ ರಶೀದ್ ಮಲ್ಬಾರಿ ಅನ್ನುವಂತ ಒಬ್ಬ ಟೆರರಿಸ್ಟ್ ಅವನು ಓಡಿ ಹೋಗ್ತಾನೆ. ಅವನ ಮೇಲೆ ಕಣ್ಣಿಡೋದಕ್ಕೆ ನಮ್ಮ ಪೊಲೀಸರಿಗೆ ಪುರುಸೊತ್ತಿಲ್ಲ. ಎಲ್ಲರೂ ಕ್ರಾಂತಿಕಾರಿ, ಒಬ್ಬ ದೇಶಕ್ಕೋಸ್ಕರ ಬಡದಾಡ 20 ವರ್ಷಗಳ ದೀರ್ಘಕಾಲ. ಇದು ಶ್ರೀಕಾಂತ್, ಈ ಗೂಢಚರ್ಯೆ ಮಾಡ್ತಕ್ಕಂಥದ್ದು ಗೂಢಚರ್ಯೆ ಅಲ್ಲ, ಅದೊಂದು ತನಿಖೆ ಆಗಿತ್ತು. ಗೂಢಚರ್ಯೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನೇತಾಜಿ ಅವರ ಸಾವಿನ ರಹಸ್ಯ ಕೂಡ ದೇಶದ ಜನರ ಮುಂದೆ ತೆರೆದಿಡುವಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದ್ದಿತ್ತು. ಇಲ್ಲಿ ನೋಡಿ, 1947 ಅಧಿಕಾರ ಪಡೆದ ಕೂಡಲೇ ನಮ್ಮ ಮೇಲೆ ಆ ಜವಾಬ್ದಾರಿ ಇದ್ದಿತ್ತು. ನೇತಾ ಇವರಿಗೆ ಏನೇ ಹೇಳಿದ್ರು, ನೇತಾಜಿಗೂ ಮತ್ತು ನೆಹರು ಅವರಿಗೆ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಕೂಡ ಇದ್ದಿತ್ತು. ಅವರ ಪ್ರಧಾನಿ ಆದ್ಮೇಲೆ ಕೂಡ ಅವರ ಕುಟುಂಬದ ಕಷ್ಟ ಸುಖವನ್ನು ಕೂಡ ನೆಹರು ಅವರು ಆಲಿಸ್ತಾ ಇದ್ದಿದ್ರು. ಇಲ್ಲಿ ನೋಡಿ, ದಯವಿಟ್ಟು ನೀವು ಇದನ್ನೆಲ್ಲ ಹೇಳಬಾರ್ದು. ಸಾವಿನ ತನಿಖೆಗಾಗಿ ಗೂಢಚರ್ಯೆ ಖಂಡಿತ ನಡೆದಿರ್ಲಿಲ್ಲ. ಗೂಢಚರ್ಯೆ ನಡೆದಿರುವಂತದ್ದು ಅವರ ಬದುಕಿ ಉಳಿದಿದ್ದಾರೆ ಸಂಬಂಧಿಯಾದಂತಹ, ಅಂದ್ರೆ ಅವರ ಸಹೋದರರ ಮಕ್ಕಳಾದಂತಹ ಇಬ್ರ ಮೇಲೆ ಗೂಢಚರ್ಯೆ ನಡೆದಿರುವಂತದ್ದು. ತನಿಖೆ ಆಗುವಂತದ್ದು ಖಂಡಿತ ಅಲ್ಲ. ಅದು ಸುಳ್ಳು ಸಿದ್ಧಾಂತ. ಸರ್, ಇಲ್ಲಿ ಶಿಶಿರ್ ಬೋಸ್ ಮತ್ತು ಅಮಿಯಾನಾಥ್ ಬೋಸ್ ಇವರ ಮೇಲೆ ನಡೆದಿರುವಂತದ್ದು ಗೂಢಚರ್ಯ
ತನಿಖೆ ಇದು ಇಬ್ಬರ ಮೇಲೆ ಯಾಕೆ ನಡೆಸಬೇಕಿತ್ತು? ಇಲ್ಲಿ ನೋಡಿ, ಅವರ ಕುಟುಂಬದವರ ಮೇಲೆ ಸರ್ಕಾರ ಒಂದು ಕಣ್ಣಿಟ್ಟಿತ್ತು. ಯಾಕೆ ಯಾಕೆ ಹೇಳ್ತೆ ಸರ್, ಅವರು ರಾಜಕೀಯದಲ್ಲಿ ಇರಲಿಲ್ಲ, ಇಬ್ರು ಕೂಡ ಇರಲಿಲ್ಲ. ನೇತಾಜಿ ಅವರ ಸಾವಿನ ರಹಸ್ಯ ಇಡೀ ದೇಶದ ಜನರ ಮುಂದೆ ನಮಗೆ ಬಟಾ ಬಯಲಾಗಿ ತೆಗೆದಿಡಬೇಕಿತ್ತು. ಅದಕ್ಕೋಸ್ಕರ ನೇತಾಜಿ ಅವರ ಇಲ್ಲಿ ನೋಡಿ, ನೀವು ವಿಷಯ ಡೈಲ್ಯೂಟ್ ಮಾಡ್ತೆ ಅಂತ ಹೇಳಿ ಎಣಿಸ್ಕೊಳ್ಬೇಡಿ. ಒಂದು ವಿಷಯ, ಯಾವುದೇ ತನಿಖೆ, ಈಗ ಫಸ್ಟ್ ಮೊನ್ನೆ ಡಿ ಕೆ ರವಿ ಫಸ್ಟ್ ತನಿಖೆ ಯಾರನ್ನ ಮಾಡ್ತಾರೆ? ಅವ್ರ ಮಿಸಸ್ ಅನ್ನೇ ಮಾಡ್ತಾರೆ. ಅವ್ರು ಯಾವ ಕಷ್ಟದಲ್ಲಿ ಇದ್ದಾರೆ ಅದೆಲ್ಲ ನೋಡುದಿಲ್ಲ, ಫಸ್ಟ್ ತನಿಖೆ ಅವ್ರನ್ನೇ ಮಾಡ್ತಾರೆ. ಇದು ಹಾಗೆ ಅವರ ಮೇಲೆ ನೇತಾಜಿ ಅವರ, ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಇದು 24 ವರ್ಷ ದೀರ್ಘಕಾಲದವರೆಗೆ ತನಿಖೆ ಮಾಡುವಂತದ್ದು ಏನಿದೆ ಅದರಲ್ಲಿ? ಯಾವುದೇ ಇಲ್ಲಿ ನೋಡಿ 24 ಅಲ್ಲ 66 ವರ್ಷ ಆದ್ರೂ ಕೂಡ ನೇತಾಜಿ ಅವರ ಸಾವಿನ ಬಗ್ಗೆ ಕೂಡ ಆಯ್ತು. ಓಕೆ, ಒಂದು ವಿಷಯ ಕೇಳ್ತೇನೆ ನಾನು, ಇವ್ರ ಹತ್ರ ಎಲ್ಲರ ಹತ್ರ ಕೇಳ್ತೇನೆ. ಒಟ್ಟು 83 ಫೈಲ್ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 83 ಫೈಲ್ PMO ಅಂಡ್ ಹೋಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಇದೆ. ಅದರಲ್ಲಿ 52 ಫೈಲ್, 100 ಫೈಲ್ ಇದೆ ಕೇಂದ್ರ ಸರ್ಕಾರದ ಹತ್ರ. 83 ಫೈಲ್ ಇದೆ. ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಹತ್ರ ಇದೆ. 83 ಫೈಲ್ ಅಲ್ಲ, ನನ್ನ ಹತ್ರ ಉಂಟು. 83 ಫೈಲ್ ಇದೆ. 54 ಫೈಲ್ PM ಆಫೀಸ್ ಅಲ್ಲಿ ಇದೆ. ಮಿಕ್ಕಿದ ಫೈಲ್ ಹೋಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಇದೆ. ಇವರು ಸೆಲೆಕ್ಟಿವ್ ಆಗಿ ಯಾಕೆ ಲೀಕ್ ಮಾಡ್ತಾರೆ ಒಂದೊಂದೇ ಮ್ಯಾಟರ್ ಅನ್ನ? ಇವರು ಕಲೆಕ್ಟಿವ್ ಆಗಿ ಲೀಕ್ ಮಾಡ್ಲಿ ಎಲ್ಲ ವಿಷಯವನ್ನ. ಕ್ಲಾಸಿಫೈಡ್ ಫೈಲ್ಸ್ ಏನಿದೆ ಇದರ ಬಗ್ಗೆ ಬಹಳ ಪಶ್ಚಿಮ ಬಂಗಾಳ ಸರ್ಕಾರ ಇರಬಹುದು, ಅಲ್ಲಿ ಆ ಕೋರ್ಟ್ ಇದರ ಬಗ್ಗೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಅಲ್ಲ, ಕೋಲ್ಕತ್ತಾ ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇದರ ಬಗ್ಗೆ ತೀರ್ಪು ಕೊಟ್ಟಿದ್ಮೇಲೆ ಎರಡು ಫೈಲ್ ಹೊರಗೆ ಬಂದಿತ್ತು. ದೀಪಕ್, ಇದರ ಬಗ್ಗೆ ಮಾತಾಡೋಣ, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕಿದ್ದೇವೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ವೀಕ್ಷಕರು, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.